ಡೈನಮೋನ ಈ ಮ್ಯಾಜಿಕ್ ಅನ್ನು ನೋಡಿ, ನೀವು ಖಂಡಿತ ಬೆರಗಾಗುತ್ತೀರಿ. ಹೌದು, ಈ ಖಾಲಿ ಬಕೆಟ್ನೊಳಗಿಂದ ಇಷ್ಟೊಂದು ಮೀನುಗಳು ಎಲ್ಲಿಂದ ಬರುತ್ತಿವೆ ಎಂದು ನೀವು ಅಂದುಕೊಳ್ಳಬಹುದು. ಆದರೆ ಈ ಮ್ಯಾಜಿಕ್ ಹಿಂದಿನ ಸೀಕ್ರೆಟ್ ಅನ್ನು ನೋಡಿದರೆ ನೀವೇ ದಂಗಾಗಿ ಹೋಗುವಿರಿ. ವಾಸ್ತವದಲ್ಲಿ ಇಲ್ಲಿ ನಮಗೆ ಗೊತ್ತಾಗದ ರೀತಿಯಲ್ಲಿ 2 ಬಕೆಟ್ಗಳನ್ನು ಉಪಯೋಗಿಸಲಾಗುತ್ತದೆ. ಒಂದು ಬಕೆಟ್ ತೋರ್ಪಡಿಕೆಗಾಗಿ ಮಾತ್ರ ಬಳಸಲಾಗುತ್ತದೆ, ಆದರೆ ಮತ್ತೊಂದು ಬಕೆಟ್ನಲ್ಲಿರುವ ನಿಗೂಢ ವ್ಯವಸ್ಥೆ ನಿಜವಾಗಿಯೂ ವಿಸ್ಮಯವಾಗಿದೆ. ಈ ಬಕೆಟ್ನೊಳಗೆ ಆಂಗಲ್ನಲ್ಲಿ ಒಂದು ಪಾರ್ಟಿಷನ್ ಇರುತ್ತದೆ. ಇದೇ ಪಾರ್ಟಿಷನ್ ಒಳಗೆ ಹಲವಾರು ಮೀನುಗಳನ್ನು ಸ್ಟೋರ್ ಮಾಡಿ ಇಡಲಾಗುತ್ತದೆ. ಖಾಲಿ ಬಕೆಟ್ನಿಂದ ಡೈನಮೋ ಕೆಳಗೆ ಬೀಳಿಸಿದ ಮೀನುಗಳೆಲ್ಲ ಇದೇ ಸೀಕ್ರೆಟ್ ಪಾರ್ಟಿಷನ್ ಒಳಗೆ ಇದ್ದವುಗಳಾಗಿವೆ.